ಹಾಯ್ ಗುಡ್ ಈವ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾನು ಫಂಕ್ಷನಿಗೆ ಹೋಗ್ತಾ ಇದ್ದೇನೆ. ಸಂಜೆ ಅಂದರೆ ರಾತ್ರಿ ಮಾಡುವಂತಹ ಪೂಜೆ ಇದು. ನಿಮಗೆ ಮೊನ್ನೆಯಿಂದ ಪೂಜೆದೇ ವೀಡಿಯೋಸ್ ಆಯ್ತಲ್ಲ ಜಾಸ್ತಿ. ಡೈಲಿ ವ್ಲಾಗ್ಸ್ ಇನ್ನು ಸ್ಟಾರ್ಟ್ ಮಾಡುವ ಸದ್ಯದಲ್ಲಿ. ಹಾಗೆ ದುರ್ಗಾ ನಮಸ್ಕಾರ ಪೂಜೆ ಅಂತ ಹೇಳಿ ಸಾಧ್ಯ ಆದರೆ ನಿಮಗೆ ಅಲ್ಲಿದು ವೀಡಿಯೋಸ್ ಮಾಡಲಿಕ್ಕೆ ನಾನು ನೋಡ್ತೇನೆ. ಅದರ್ವೈಸ್ ನೋಡುವ ಎಂತ ಅಂತ ಹೇಳಿ ವಿಷಯ ಹೋಗುವ. ನೋಡಿ ಫುಲ್ಲು ಕತ್ತಲೆ ಆಗಿದೆ ಈಗ. ಬಂಟಿ ಬಾಬುವನ್ನು ಬಿಟ್ಟು ಹೋಗೋದು. ಬಂಟಿ ಬಾಬು ಟಾಟಾ. ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ ದುರ್ಗಾ ನಮಸ್ಕಾರ ಪೂಜೆ ಅಂತ ಹೇಳಿ. ನಮ್ಮ ಊರಿನಲ್ಲಿ ಆಷಾಢ ಅಥವಾ ಆಟಿ ತಿಂಗಳಲ್ಲಿ ಈ ಪೂಜೆಗೆ ಬಹಳವಾದ ಮಹತ್ವವನ್ನು ನೀಡಿದ್ದಾರೆ. ಈ ಪೂಜೆಯನ್ನು ವಿಶೇಷವಾಗಿ ಆಟಿ ತಿಂಗಳಲ್ಲಿ ಶುಕ್ರವಾರದ ದಿವಸ ಇರಬಹುದು ಅಥವಾ ಯಾವುದೇ ಒಳ್ಳೆಯ ದಿವಸ ಅಂದರೆ ಮುಹೂರ್ತ ನೋಡದೆ ಮಾಡಬಹುದು ಅಂತ ತಿಳಿದವರು ಹೇಳ್ತಾರೆ. ದುರ್ಗಾ ನಮಸ್ಕಾರ ಪೂಜೆಯಲ್ಲಿ ದುರ್ಗೆಯನ್ನು ಮಂಡಲ ಮಧ್ಯದಲ್ಲಿ ದೀಪವನ್ನು ಇಟ್ಟು ಬೆಳಗಿಸುವ ಮೂಲಕ ಆರಾಧಿಸಲಾಗ್ತದೆ. ಹಾಗೆಯೇ ಸಪ್ತಶತಿ ಪಾರಾಯಣ, ಗುಡಾನ್ನ ನೈವೇದ್ಯವನ್ನು ಇಲ್ಲಿ ಅರ್ಪಣೆ ಮಾಡಲಾಗ್ತದೆ. ಸಪ್ತಶತಿ ಪಾರಾಯಣವನ್ನು ಮಾಡುತ್ತಾ ದೇವಿಗೆ ಇಷ್ಟವಾದಂತಗಳಿಂದ ಅರ್ಚಿಸಲಾಗ್ತದೆ. ಮುಖ್ಯವಾಗಿ ಇಲ್ಲಿ ನಮಗೆ ಕಿಸ್ಕಾರ ಹೂ ಅಥವಾ ನಾವು ತುಳುವಿನಲ್ಲಿ ಕೇಪಳ ಹೂ ಅಂತ ಹೇಳ್ತೇವೆ. ಆಷಾಢ ಮಾಸ ಅಥವಾ ಆಟಿ ತಿಂಗಳಲ್ಲಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡಲಿಕ್ಕೆ ಕೂಡ ಒಂದು ವೈಜ್ಞಾನಿಕವಾದಂತಹ ಹಿನ್ನೆಲೆ ಇರಬಹುದು ಅಂತ ನನಗನ್ನಿಸ್ತದೆ. ಯಾಕೆಂತ ಹೇಳಿದರೆ ಈಗ ನಾವು ಇಲ್ಲಿ ಬೆಳಗುವಂತಹ ಧೂಪ, ತುಪ್ಪದ ದೀಪ, ಆರತಿಗಳಿಂದಾಗಿ ನಮ್ಮ ಸುತ್ತಮುತ್ತ ಬಂದಿರುವಂತಹ ಅಂದರೆ ಸೂರ್ಯನ ಬೆಳಕು ಬೀಳದೆ ಬಹಳಷ್ಟು ದಿನಗಳಾಗಿರ್ತದಲ್ಲ, ಮತ್ತು ಈ ಮಳೆಯಿಂದಾಗಿ ಹೊರಗಡೆ ಕೆಸರು ನೀರಿನಿಂದಾಗಿ ವಾತಾವರಣದಲ್ಲಿ ತುಂಬಿರುವಂಥ ಶೀತ ಗುಣದಿಂದ ಹಾನಿಕಾರಕವಾದಂತಹ ಅಂದರೆ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಯಾಗಿರ್ತದೆ. ಹಾಗೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳ ಬಳಕೆ ಇರಲಿಲ್ಲ. ಅಂದರೆ ಮನುಷ್ಯನ ಆರೋಗ್ಯಕ್ಕೆ ಅಥವಾ ನಮ್ಮ ಪ್ರಕೃತಿಗೆ ಅಥವಾ ನಮ್ಮ ಭೂಮಿಗೆ ಹಾನಿ ಮಾಡುವಂತಹ ಯಾವುದೇ ರೀತಿಯ ಕೆಮಿಕಲ್ಗಳನ್ನು ಹಿಂದಿನ ಕಾಲದಲ್ಲಿ ಬಳಸ್ತಾ ಇರಲಿಲ್ಲ. ಅವರೆಲ್ಲ ಈ ರೀತಿಯಾದಂತಹ ಭಕ್ತಿಗೆ ಪ್ರಾಧಾನ್ಯತೆ ಕೊಟ್ಟು ಅತಿ ಸುಂದರವಾದಂತಹ ಅಂದರೆ ಮಂತ್ರೋಚ್ಚಾರಣೆಯಿಂದ ನೋಡಿ ಬರುವಂತಹ ಆ ಒಂದು ವೈಬ್ಸ್ ಏನುಂಟು ಅದರ ಫ್ರೀಕ್ವೆನ್ಸಿಯಿಂದಾಗಿ ಕೂಡ ನಮ್ಮ ಸುತ್ತಮುತ್ತಲಿನ ವಾತಾವರಣ ಒಳ್ಳೆಯದಾಗ್ತದೆ. ನಮಗೆಲ್ಲರಿಗೆ ಸಹ ಗೊತ್ತಿರುವ ಹಾಗೆ ಈ ಕಿಸ್ಕಾರ ಹೂ ಅಥವಾ ಕೇಪಳ ಹೂ ಏನುಂಟು ಇದನ್ನು ನಾವು ಕೆಸರಿರುವಂತಹ ನೀರಿಗೆ ಹಾಕಿದ್ರಂತೆ ಆ ನೀರು ಸಂಪೂರ್ಣವಾಗಿ ಶುದ್ಧಗೊಳ್ತದಂತೆ. ಅಂದರೆ ಒಂದು ಫ್ರೆಶ್ ನೀರಿನ ಹಾಗೆ ನಮಗೆ ಕಾಣ್ತದೆ. ಅದೇ ರೀತಿಯಾಗಿ ನಾವು ತುಪ್ಪದ ದೀಪವನ್ನು ಉರಿಸೋದ್ರಿಂದ ಅಥವಾ ಅಗ್ನಿಗೆ ತುಪ್ಪವನ್ನು ನಾವು ಹಾಕೋದ್ರಿಂದ ಅಲ್ಲಿ ನಮ್ಮ ಸುತ್ತಮುತ್ತ ಆಕ್ಸಿಜನ್ನ ಪ್ರಮಾಣ ಜಾಸ್ತಿ ಆಗ್ತದೆ ಅಂತ ಸೈಂಟಿಫಿಕಲಿ ಪ್ರೂವನ್ ಇದೆಲ್ಲ. ಹೀಗೆ ವಿಧ ವಿಧವಾದಂತಹ ಸಾಂಬ್ರಾಣಿ ಅಥವಾ ಏನು ಗುಗ್ಗುಲ ಅಂತ ಹೇಳ್ತಾರೆ, ಇದರಿಂದಾಗಿ ಧೂಪದ ಆರತಿಯನ್ನು ಸಹ ಬೆಳಗ್ತಾರೆ. ಆಮೇಲೆ ವಿಧ ವಿಧ ಸುವಾಸನೆ ಇರುವಂತಹ ಪುಷ್ಪಗಳಿಂದ ದೇವರಿಗೆ ಅಲಂಕಾರ ಮಾಡ್ತಾರೆ, ಅರ್ಚನೆಗಳನ್ನು ಮಾಡ್ತಾರೆ. ಇದರಿಂದ ನಮ್ಮ ಒಂದು ವಾತಾವರಣದಲ್ಲಿ ಇಲ್ಲಿವರೆಗೆ ಹುಟ್ಟಿಕೊಂಡಂತಹ ಒಂದು ನಕಾರಾತ್ಮಕವಾದಂತಹ ವೈಬ್ ಇರ್ಬೋದು ಅಥವಾ ಕ್ರಿಮಿಕೀಟಗಳಿರಬಹುದು, ಇದೆಲ್ಲ ನಾಶ ಆಗಿ ಅಲ್ಲಿ ಸಕಾರಾತ್ಮಕತೆ ಬಂದು ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಹಿಂದಿನವರು ಈ ರೀತಿಯಾದಂತಹ ಒಂದು ಪೂಜೆಯನ್ನು ಇಂತಹ ತಿಂಗಳುಗಳಲ್ಲಿ ಮಾಡಬೇಕು ಎಂಬಂತಹ ಒಂದು ಪದ್ಧತಿಯನ್ನು ಭಕ್ತಿಗೆ ಒತ್ತು ಕೊಟ್ಟು ನಡೆಸ್ತಾ ಬಂದಿದ್ದಾರೆ. ಈ ರೀತಿಯಾಗಿ ಮಂತ್ರೋಚ್ಚಾರಣೆ ಮೂಲಕ ಮಾಡಿದಂತಹ ಅರ್ಚನೆ, ಧೂಪ, ದೀಪದ ಆರತಿ, ಸುವಾಸನೆಯುಕ್ತವಾದಂತಹ ಹೂವುಗಳ, ಔಷಧಿಯುಕ್ತವಾದಂತಹ ಹೂವುಗಳ ಸುಗಂಧದೊಂದಿಗೆ ನಮಗೆ ಹಿರಿಯರ, ಜ್ಞಾನಿಗಳ, ಸ್ತ್ರೀಯರ ಆಶೀರ್ವಾದ ದೊರಕಿದಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ಈ ಪೂಜೆಯಲ್ಲಿ, ಹೋಮ ಹವನಗಳಲ್ಲಿ ನಾವು ಕಂಡುಕೊಳ್ಳುವಂತಹ ಸತ್ಯವಾಗಿದೆ. ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಭಾಗವಾಗಿದೆ. ನಮ್ಮ ಜೀವನವನ್ನು ಹೇಗೆ ನಾವು ಸುಂದರವಾಗಿ ಆರೋಗ್ಯಪೂರ್ಣವಾಗಿ ನಡೆಸಬಹುದು ಎಂಬುದಕ್ಕೆ ನಮಗೆ ತೋರಿಸಿದಂತಹ ದಾರಿಗಳಾಗಿದೆ. ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಯಾರನ್ನು ಗೊತ್ತುಂಟಾ? ನಿಮಗೆ ತುಂಬ ಸರ್ಪ್ರೈಸ್. ಇವರು ನನ್ನ ಮಗ ಮತ್ತು ಸೊಸೆ ಅಂತ ಹೇಳಿದರೆ ನೀವು ನಂಬಲೇಬೇಕು. ಮತ್ತು ಇದು ನಮ್ಮ ತರವಾಡು ಮನೆ, ಅಂದರೆ ನನ್ನ ಮ್ಯಾರಿಟಲ್ ಚೈಲ್ಡ್ಹುಡ್ ಅಂತ ಒಂದು ಗೊತ್ತುಂಟಾ ನಿಮಗೆ? ನನ್ನ ಒಂದು ಹೊಸ ವರ್ಡ್ ಇದು. ಆ ಮನೆ ಇದು. ಇವರು ನನ್ನ ಮೋಕೆಯ ಅಕ್ಕಂದಿರಿಬ್ಬರು. ಹಾಗೆಯೇ ಇಲ್ಲಿ ನೋಡಿ ದೇವರಿಗೆ ಸಮರ್ಪಣೆಗೆ ಅಂತ ಮಾಡಿದಂತಹ ವಿಶೇಷ ಭಕ್ಷ್ಯಗಳನ್ನು ನೀವು ನೋಡಬಹುದು. ಇದು ಗುಡಾನ್ನ ಪಾಯಸ, ಅದಕ್ಕೆ ಉಂಡಲುಗ ಹೇಳ್ತಾರೆ. ಇದು ಉದ್ದಿನ ವಡೆ, ಹಾಗೆ ಇಲ್ಲಿ ಈಗ ಹಪ್ಪಳ ಎಲ್ಲ ಕಾಯಿಸ್ತಾ ಇದ್ದಾರೆ, ಊಟದ ತಯಾರಿ ನಡೀತಾ ಉಂಟು.
ರಾತ್ರಿಗೆ ನೋಡಿ ಪ್ರೋಟೀನ್ ಯುಕ್ತವಾದಂತಹ ಸಾರು. ನಮ್ಮಲ್ಲಿ ಎಲ್ಲ ನೋಡಿ ಎಷ್ಟು ಹೇರಳವಾಗಿ ಹಿಂದಿನವರು ಪ್ರೋಟೀನ್ ಸೇವಿಸ್ತಾ ಇದ್ರು ಅಂತ ಹೇಳಿ. ತೋವೆ ಅಂತ ಹೇಳ್ಬೋದು, ಸಾರು ಅಂತ ಹೇಳ್ಬೋದು, ದಾಲ್ ಅಂತ ಹೇಳ್ಬೋದು, ನೀಲಾಂಜನ ಇರಬಹುದು, ತರ್ಪಣ ಕೊಟ್ಟಂತಹ ಇದಕ್ಕೆ ನಾವು ಕುರ್ದಿ ನೀರು ಅಂತ ಹೇಳ್ತೇವೆ, ಅದಿರಬಹುದು. ಹಾಗೆಯೇ ಇದು ಪಂಚಾಮೃತ ತೀರ್ಥ ನೋಡಿ, ಅಮೃತ ಅಂತ ಇದರಲ್ಲಿ ಹೆಸರಲ್ಲೇ ಬರ್ತದೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಶರ್ಕರ, ಅದು ಸಕ್ಕರೆ ಅಂತ ಹೇಗಾಯಿತು ಅಂತ ಗೊತ್ತಿಲ್ಲ ನನಗೆ. ಇದೆಲ್ಲ ಅಮೃತ ಸಮಾನ ಅಂತ ಹೇಳಿ ಇದರ ಮಿಶ್ರಣವನ್ನು ತೀರ್ಥರೂಪವಾಗಿ ಕೊಡ್ತಾ ಇದ್ರು. ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯಿಂದ ಹಿಡಿದು ಮನುಷ್ಯನ ಚೈತನ್ಯ ಹಾಗೆಯೇ ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಕೂಡ ಗುರಿಯಾಗಿಟ್ಟುಕೊಂಡು ಸಕಲ ಸಂಪ್ರದಾಯಗಳನ್ನು ಭಕ್ತಿಭಾವಕ್ಕೆ ಪ್ರಾಧಾನ್ಯತೆ ಕೊಟ್ಟು ಸಿದ್ಧಪಡಿಸಲಾಗಿದೆ. ಯಾವುದೇ ಪೂಜೆ ಅಥವಾ ಹೋಮದ ಕೊನೆಯ ಅಂಗವಾದಂತಹ ಭೋಜನದ ವ್ಯವಸ್ಥೆ ನಡೀತಾ ಉಂಟು. ನಾವು ಎಲೆ ಇಟ್ಟು ಎಲೆಗೆ ಮೊದಲಿಗೆ ನಾವು ತುಪ್ಪವನ್ನು ಹಾಕಬೇಕಂತೆ. ಯಾಕಂತ ಹೇಳಿದರೆ ಯಾವುದೇ ರೀತಿಯಾದಂತಹ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅದು ವಿಷಮಯವಾಗದೇ ಇರಲಿ ಅಂತ ಹೇಳಿ. ಹಾಗೆಯೇ ಅನ್ನದ ಮೇಲೆ ಕೂಡ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ತಾರೆ. ಇದರದೆಲ್ಲ ವಿಷಯ ಅಂತ ಹೇಳಿದರೆ ತುಪ್ಪದಲ್ಲಿ ವಿಷವನ್ನು ತೆಗೆಯುವಂತಹ ಗುಣ ಇದೆ ಅಂತ. ಇದನ್ನು ನಾವು ನಮ್ಮ ನಿತ್ಯದ ಜೀವನದಲ್ಲಿ ಕೂಡ ರೂಢಿಸಿಕೊಳ್ಬಹುದು. ಈ ಪುಟ್ಟ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ದುರ್ಗಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ.